ಕನ್ನಡ, ತುಳು, ಇಂಗ್ಲಿಷ್ ಈ ಮೂರು ಭಾಷೆಗಳನ್ನು ಪ್ರೀತಿಸುವ ಗುಣವನ್ನು ವಿದ್ಯಾರ್ಥಿ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು. ಆಂಗ್ಲ ಮಾಧ್ಯಮ ಶಾಲೆಗಳಲ್ಲೂ ಕನ್ನಡಕ್ಕೆ ಗೌರವ ದೊರಕಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಆಂಗ್ಲ ಭಾಷೆ ಬದುಕು ಕಟ್ಟಿಕೊಟ್ಟರೆ ಕನ್ನಡ ಬದುಕಲು ಕಲಿಸಿಕೊಟ್ಟ ಭಾಷೆಯಾಗಿದೆ ಎಂಬುದಾಗಿ ಉಡುಪಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶೀಲಾ ಕೆ ಶೆಟ್ಟಿ ಬಣ್ಣಿಸಿದ್ದಾರೆ. ಅವರು ಉಚ್ಚಿಲ ಮಹಾಲಕ್ಷ್ಮಿ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕ ಕ್ರೀಡೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಅದು ನಮ್ಮ ಬದುಕು ಕಟ್ಟಿಕೊಳ್ಳುವ ಭಾಷೆ. ಕನ್ನಡ ನಮ್ಮ ರಾಜ್ಯ ಭಾಷೆ, ನಮ್ಮ ಪ್ರಾದೇಶಿಕ ಭಾಷೆ ತುಳು ಇರ್ಬೋದು. ಆದರೆ ನಮ್ಮ ಕರ್ನಾಟಕ ಕನ್ನಡ ಭಾಷೆಯ ಒಂದು ನಮ್ಮ ಮೂಲಭೂತ ಕೇಂದ್ರ. ಹಾಗಾಗಿ ಎರಡೂ ಭಾಷೆಗಳು ನಮಗೆ ಮೂರೂ ಮನೆಯಲ್ಲಿ ಮಾತಾಡುವ ತುಳು, ಹಾಗೆ ರಾಜ್ಯದಾದ್ಯಂತ ಮಾತಾಡುವಂತಹ ಕನ್ನಡ, ಅದರೊಂದಿಗೆ ಬದುಕು ಕಟ್ಟಿಕೊಳ್ಳುವ ಅತಿ ಮುಖ್ಯವಾದ ಇಂಗ್ಲಿಷ್ ಮಾಧ್ಯಮ. ಸಮಾರಂಭದ ಅಧ್ಯಕ್ಷತೆಯನ್ನು ಶರತ್ ಕುಡ್ಡೆಕೊಪ್ಲ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಪತ್ರಕರ್ತ ರಾಕೇಶ್ ಕುಂಜೂರು, ಪುಷ್ಪರಾಜ್ ಕುಟ್ಯಾನ್, ಕಿರಣ್ ಕುಮಾರ್ ಉದ್ಯಾವರ, ಸುಕನ್ಯಾ ಶೆಟ್ಟಿ, ಶಾಂತಾ ಶೆಟ್ಟಿಗಾರ್, ಸುರೇಶ್ ವೇದಿಕೆಯಲ್ಲಿದ್ದರು.